ಗೋವಿಂದ ಎಂದಿದೆ ಗೋವಿಂದ. ಓ ಭಾರತ್ ಮಾತಾ ಕೇ, ಓ ಭಾರತ್ ಮಾತಾ ಕೇ. ರಾಜ್ಯಮೂರ್ತಿ ಮಾಲಿಂಗೇಶ್ವರ ದೇವರಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ, ಕಾಟುಕುಕ್ಕೆಯ ಸುಬ್ರಾಯ ದೇವರಿಗೂ ನಮಸ್ಕರಿಸ್ತಾ, 9ನೇ ತಾರೀಕಿನಂದು ನಡೆಯುವಂತಹ ಕಾಟುಕುಕ್ಕೆಯಲ್ಲಿ ನಡೆಯುತ್ತಿರುವಂತಹ ಮಹಾರುದ್ರಾಭಿಷೇಕ, ದಾಸ ಸಂಕೀರ್ಣ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ. ಆ ಕಾರ್ಯಕ್ರಮದ ಜೊತೆ ಪುತ್ತೂರಿನ ಮಹಾಜನತೆ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಇವತ್ತು ಪುತ್ತೂರಿನ ಜನ ತನ್ನ ಮನ ಧನವನ್ನು ಸಮರ್ಪಣೆ ಮಾಡಿ ತಾವು ಬೆಳೆದಂಥ ಆ ಫಲವಸ್ತುಗಳನ್ನು ಇವತ್ತು ಕಾಟುಕುಕ್ಕೆಯ ಸುಬ್ರಾಯ ದೇವರಿಗೆ ಸಮರ್ಪಣೆ ಮಾಡ್ತಾ, ಅಲ್ಲಿ ಆ ದಾಸ ಸಂಕೀರ್ಣಕ್ಕೆ ಬರುವಂಥ ಎಲ್ಲ ದಾಸ ಭಕ್ತರು, ಸಾರ್ವಜನಿಕರು ಮುಂದಿನ 2 ದಿವಸ ಅಲ್ಲಿ ಭೋಜನ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಪುತ್ತೂರಿನ ಜನತೆಯ ಆ ಒಂದು ಸಹಕಾರವನ್ನು ಇವತ್ತು ನೀಡಿ, ಇವತ್ತು ವಿಶೇಷವಾಗಿ ಆ ಒಂದು ಫಲವಸ್ತುಗಳನ್ನು ಫಲ ಸಮರ್ಪಣೆಯ ಈ ಒಂದು ಹೊರೆಕಾಣಿಕೆ ಕಾರ್ಯಕ್ರಮವನ್ನು ಮಾಲಿಂಗೇಶ್ವರನ ಸನ್ನಿಧಿಯಿಂದ ಕಲಿಸುವಂಥ ಸಂದರ್ಭದಲ್ಲಿ ನಮ್ಮೆಲ್ಲ ನಾಯಕರು, ವಿಶೇಷವಾಗಿ ಚೆನ್ನ ತಿಮ್ಮಪ್ಪ ಶೆಟ್ಟರು, ಮುರಳೀಕೃಷ್ಣ ಅಸಂತರ್ಕ ಅವರು, ನಗರಸಭೆಯ ಮಾಜಿ ಅಧ್ಯಕ್ಷರಾದಂಥ ಯುವನ್ ಜೈನವರು, ಸುಬ್ರಾಯ ದೇವಸ್ಥಾನದ ಆಡಳಿತ ಉದ್ದೇಶರು ಎಲ್ಲರೂ ಸೇರಿಕೊಂಡು ಈ ಒಂದು ಹೊರೆಕಾಣಿಕೆಯನ್ನು ಇವತ್ತು ಸಮರ್ಪಿಸಿ ನಾಡಿನ ಕಾರ್ಯಕ್ರಮವು ಯಶಸ್ವಿಯಾಗಲಿ ಅಂತೇಳಿ ಎಲ್ಲ ಜನರ ಪರವಾಗಿ ನಾವು ಇವತ್ತು ಶುಭ ಹಾರೈಕೆಯೊಂದಿಗೆ ನಾಡ್ದು ನಡೆಯುವಂಥ ಆ ಭಜನಾ ಉತ್ಸವ ಜನರಲ್ಲಿ ಒಂದು ಧಾರ್ಮಿಕತೆಯ ಜೊತೆಯಲ್ಲಿ ಹಿಂದೂ ಧರ್ಮದ ಆ ಒಂದು ಸಂಘಟನೆಗೂ ಪೂರಕವಾಗಿರಲಿ. ಭಜನೆಯ ಮುಖಾಂತರ ಭಗವಂತನನ್ನು ಕಾಣುವಂಥ ನಮ್ಮ ಸಂಸ್ಕೃತಿ ನಮ್ಮ ಎಳೆಯ ಮಕ್ಕಳಲ್ಲಿ ಮುಂದಿನ ದಿನಗಳಲ್ಲಿ ಕಾಣುವಂತಾಗಲಿ. ಅದಕ್ಕೆ ಕಾರಣಕರ್ತರಾದಂಥ ರಾಮಕೃಷ್ಣ ಕಾಟುಕುಕ್ಕೆಯವರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ಅವರ ಈ ಮಹತ್ ಕಾರ್ಯದಲ್ಲಿ ತಾವೆಲ್ಲರೂ ಇದ್ದೇವೆ ಎನ್ನುವಂಥ ಸಂದೇಶವನ್ನು ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು. ಆರಂಭಿಕ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರೇ, ಶ್ರದ್ಧೆಯ ತಾಯಂದಿರೇ, ಧಾರ್ಮಿಕ ಭಕ್ತಾಭಿಮಾನಿ ಬಂದಿದೆ. ಪುತ್ತೂರು ರೋಡಿನ ಕಡೆಯಿಂದ ಕಾಟುಕುಕ್ಕೆಯ ಸುಬ್ರಾಯನಿಗೆ ನಮ್ಮ ಈ ಹೊರೆಕಾಣಿಕೆ ಈಗ ಆರಂಭ ಆಗಿದೆ. ಕಾರಣ ಯಾಕೆ ಅಂತ ಕೇಳಿದರೆ, ಸಹಸ್ರ ಭಜನೆಯ ಉತ್ಸವ, ಅಲ್ಲಿ ನಡೆಯುವಂತ ಆ ರುದ್ರನ ಸೇವೆ ಹಾಗೂ ಏನು ನಮ್ಮ ಸಂಸ್ಕಾರವನ್ನು ಉಳಿಸುವಂತ ಭಜನೆಯನ್ನು ಬೆಳೆಸುವಂತ ಕಾರ್ಯ ನಡೀತಿದೆ. ಅದಕ್ಕೆ ಈ ಭಾಗದ ಎಲ್ಲ ಭಜಕರು, ಅಭಿಮಾನಿಗಳು ಎಲ್ಲ ಸೇರಿಕೊಂಡು ಇವತ್ತು ಈ ಹೊರೆಕಾಣಿಕೆ ಉತ್ಸವದಲ್ಲಿ ಹೊರೆಕಾಣಿಕೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೇವೆ. ಖಂಡಿತವಾಗಿ ಇವತ್ತು ಧರ್ಮದ ಪುನರುತ್ಥಾನದ ಆರಂಭ ಆಗಿದೆ. ಯಾವಾಗ ಅಯೋಧ್ಯೆಯಲ್ಲಿ ರಾಮನ ಮಂದಿರ ನಿರ್ಮಾಣ ಆಯಿತು, ಆವತ್ತಿನಿಂದ ಆ ಧರ್ಮ ಮತ್ತೆ ಚಕ್ರ ಸುತ್ತ ಪುನರುತ್ಥಾನದ ಕಡೆಗೆ ಹೊರಟಿದ್ದೇವೆ. ಆ ಸಂದರ್ಭದಲ್ಲಿ ಭಜನೆಯ ಮುಖಾಂತರ ಇಡೀ ಸಮಾಜವನ್ನು ಜಾಗೃತಿ ಮಾಡ್ತೇವೆ ಅಂತ ಒಂದು ಸಂಕಲ್ಪವನ್ನು ಕೊಟ್ಟು ಮಹತ್ ಕಾರ್ಯದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ರಾಮಕೃಷ್ಣ ಕಾಟುಕುಕ್ಕೆಯವರ ನೇತೃತ್ವದಲ್ಲಿ ನಡೆಯುವಂತ ಈ ಕಾರ್ಯಕ್ರಮಕ್ಕೆ ಈ ಭಾಗದ ಎಲ್ಲ ಭಜಕರ ಜೊತೆ ನಾವು ಎಲ್ಲ ಜೊತೆಯಾಗಿದ್ದೇವೆ. ಪೂರ್ತಿ ಎಲ್ಲ ಕಾರ್ಯಕ್ರಮಕ್ಕೆ ನಾವು ಸಹಕಾರವನ್ನು ನೀಡ್ತೇವೆ ಅಂತ ಹೇಳುವಂತಹ ಮಾತುಗಳನ್ನು ಹೇಳ್ತಾ, ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಬೇಕು. ಮತ್ತು ನಾನು ಅವತ್ತು ಹೇಳಿದಂತೆ ಈ ಸಹಸ್ರ ಭಜನೆಯ ಒಂದು ಸಂಕಲ್ಪ ಏನು ಅಂತ ಕೇಳಿದ್ರೆ, ಮನೆಗಳಲ್ಲಿ ಭಜನೆ ಆರಂಭ ಆಗುವ ರೀತಿಯಲ್ಲಿ ಈ ಒಂದು ಸಂಕಲ್ಪ ಇರಲಿ. ಇದರ ಮುಖಾಂತರ ಇಡೀ ಸಮಾಜದಲ್ಲಿ ಜಾಗೃತಿಯನ್ನು ಮಾಡುವಂತಹ ಕೆಲಸ ಆಗಲಿ ಅಂತ ಹೇಳುವಂತ ಶುಭ ಹಾರೈಕೆಯನ್ನು ಹಾರೈಸ್ತಾ, ನಮಗೆಲ್ಲರಿಗೂ ಭಗವಂತ ಒಳ್ಳೆಯದನ್ನ ಮಾಡಲಿ. ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ. ಮದುವೆ, ನಿಶ್ಚಿತಾರ್ಥ,
ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ 750ರಿಂದ 1000 ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ, ನಾನ್ ಎಸಿ, ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್, ವಿಶಾಲವಾದ ವಾಹನ ಪಾರ್ಕಿಂಗ್, ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣ ಕಲಾ ಮಂದಿರ, ಮುಖ್ಯ ರಸ್ತೆ, ಪುತ್ತೂರು. 8310 91376 9448120 315. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.